ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರ ಕಟಪಾಡಿ ಜಂಕ್ಷನ್ ಟ್ರಾಫಿಕ್ ಸಮಸ್ಯೆಯಿಂದ ಗಿಜಿಗುಡ್ತಾ ಇದೆ. ಅಕ್ಕಪಕ್ಕದ 4 ಊರುಗಳಿಗೆ ಸಂಪರ್ಕ ಕಲ್ಪಿಸುವ ಈ ಜಂಕ್ಷನ್ನಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಕಂಡುಬರ್ತಾ ಇರುವಂತಹ ವಾಹನಗಳ ದಟ್ಟಣೆ ವಾಹನ ಸವಾರರನ್ನ ಹೈರಾಣಾಗಿಸುತ್ತೆ. ಈ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಮುಕ್ತಿ ಯಾವಾಗ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ಉಡುಪಿ ಮಂಗಳೂರು ಹೆದ್ದಾರಿಯ ಇಕ್ಕೆಲಗಳಲ್ಲಿರುವ ಸರ್ವಿಸ್ ರಸ್ತೆಗಳು ಶಿರ್ವ ಕಟಪಾಡಿ, ಮಣಿಪುರ ಕಟಪಾಡಿ, ಕೋಟೆಮಟ್ಟು ಕಟಪಾಡಿ ಪ್ರದೇಶಗಳಿಂದ ಆಗಮಿಸುವ ವಾಹನಗಳು ಹಾಗೂ ಜನರ ಓಡಾಟದಿಂದಾಗಿ ಕಟಪಾಡಿ ಜಂಕ್ಷನ್ ವಾಹನ ಚಾಲಕರಿಗೆ ಮತ್ತು ಪಾದಚಾರಿಗಳ ಪಾಲಿಗೆ ಟೆನ್ಷನ್ ಮಯವಾಗಿದೆ. ಕಟಪಾಡಿ ಜಂಕ್ಷನ್ಗೆ ಎಲ್ಲೆಡೆಯಿಂದಲೂ ವಾಹನಗಳು ಆಗಮಿಸ್ತಾ ಇವೆ. ಪರಿಸರದಲ್ಲಿ ಇರುವಂತಹ ಸಭಾಭವನಗಳು, ಪ್ರಮುಖ ದೇವಾಲಯಗಳು, ಶಾಲಾ ಕಾಲೇಜುಗಳು, ಮಾರುಕಟ್ಟೆ, ವ್ಯಾಪಾರಿ ಕೇಂದ್ರಗಳು, ಪ್ರಾರ್ಥನಾ ಮಂದಿರಗಳಿಂದಾಗಿ ಇಲ್ಲಿ ವಾಹನಗಳ ಸಂಚಾರ ಹೆಚ್ಚು. ಪೀಕ್ ಅವರ್ನಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಹಾಗೂ ಶುಭ ಸಮಾರಂಭಗಳ ಸಂದರ್ಭ ಈ ಜಂಕ್ಷನ್ನಲ್ಲಿ ಮುಂದೆ ಸಾಕಲು ಪರದಾಡಬೇಕಾಗತ್ತೆ. ಇಲ್ಲಿ ಸುಗಮ ವಾಹನ ಸಂಚಾರಕ್ಕಾಗಿ ಫ್ಲೈಓವರ್ ಅಥವಾ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆ ಇದೆ. ಹೆದ್ದಾರಿ ಇಲಾಖೆ ಇಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ.